ಎಸ್. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಕ್ಲಾಸಿಗೆ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 25ನೇ ಅಧ್ಯಾಯ ಶ್ಲೋಕ 5. ಮೈತ್ರೇಯ ಉವಾಚ ಪಿತರಿ ಪ್ರಸ್ಥಿತೆ ಅರಣ್ಯಂ ಮಾತು ಪ್ರಿಯಾ ಚಿಕಿತ್ಸಯ ತಸ್ಮಿನ್ ಬಿಂದುಸರೆ ಅವಸ್ಥಿತ್ ಭಗವಾನ್ ಕಪಿಲಾಖಿಲ. ಅನುವಾದ ಭಾಗವತ ವೈಸ್ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭು ಮೈತ್ರೇಯ ನುಡಿದರು, ಕರ್ದಮನ್ ಕಾಡಿಗೆ ಹೊರಟು ಹೋದಾಗ ಭಗವಾನ್ ಕಪಿಲನು ತನ್ನ ತಾಯಿಯಾದ ದೇವತೆಯನ್ನು ಪ್ರಸನ್ನಗೊಳಿಸಲು ಬಿಂದು ಸರೋವರದ ತೀರದಲ್ಲಿ ನೆಲೆಸಿದನು. ಎಸ್, ಓಕೆ. ಇವತ್ತಿನ ಟಾಪಿಕ್ ಗೃಹಸ್ಥಾಶ್ರಮ ಇನ್ ಶಾಸ್ತ್ರದಲ್ಲಿ ಗೃಹಸ್ಥ ಆಶ್ರಮ. ಓಕೆ ಕೃಷ್ಣ. ಹರೇ ಕೃಷ್ಣ. ಕೇಳಿಸ್ತಾ ಉಂಟಲ್ಲ ಎಲ್ಲರಿಗೂ? ಒಂದು ನಿಮಿಷ. ಹರೇ ಕೃಷ್ಣ. ಓಕೆ ಓಕೆ ಓಕೆ, ಕೇಳ್ತಿದೆ ಗುರುಜಿ. ಹರೇ ಕೃಷ್ಣ. ಓಕೆ, ಪ್ರಭುಪಾದ ಇಲ್ಲಿ ಅಂತ ಹೇಳ್ತಿದ್ದಾರೆ ಅಂದರೆ, ಮಹಾಭಾರತದಲ್ಲಿ ಕಪಿಲ ದೇವತೆಯ ಮಗ ಯಾವಾಗ ಕಪಿಲ ಹುಟ್ಟುತ್ತಾನೆ ಆಗವ ಮನೆಯ ಚಾರ್ಜ್ ಅಂತ ತಗೊಳ್ತಾನೆ. ಮತ್ತೆ ತಂದೆ ಕರ್ದಮ ಮುನಿ ಮನೆ ಬಿಡಲಿಕ್ಕೆ ತಯಾರಾಗಿದ್ದಾರೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು ಎಂತಂದ್ರೆ, ಈಗ ಕಪಿಲ ದೇವೋತ್ತಮ ಪರಂ ಪುರುಷ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಈಗ ದೇವೋತ್ತಮ ಪರಂ ಪುರುಷ ಮಗನಾಗಿ ಹುಟ್ಟಿದ್ದಾನೆ ಕರ್ದಮುನಿಗೆ. ಮಗನಾಗಿ ಹುಟ್ಟಿದ್ರು ಕೂಡ ಮನೆಯಲ್ಲಿ ಕೊಳಿಲಿಕ್ಕಿಲ್ಲ ಅಂತೆ. ನೋಡಿ, ಪ್ರಭುಪಾದ ಹೇಳುವಂಥದ್ದು ಮನೆಯಲ್ಲಿ ಕೊಳೆಯುವಂಥದ್ದು. ಯಾಕೆ? ಯಾರು ಹೇಳ್ತೀರಿ? ಯಾಕೆ ಪ್ರಭುಪಾದ ಇಂಥ ಒಂದು ಈ ವರ್ಡ್ ಅನ್ನು ಯೂಸ್ ಮಾಡ್ತಾರೆ? ಮನೆಯಲ್ಲಿ ಕೊಳೆಯುವುದು ಅಂದ್ರೆ ಅಂತ ಅಂದ್ರೆ ಭಗವಂತನ ಭಕ್ತಿ ಮಾಡದೆ ಬರೀ ಭೌತಿಕ ಜೀವನದಲ್ಲೇ ಮುಳುಗೋಗಿರೋದು. ಓಕೆ. ಮೋಹನ ಬಂಧನದಲ್ಲಿ ಸಿಕ್ಕಿಕೊಳ್ಳುದು. ಓಕೆ, ಬೇರೆಯವ್ರು ಯಾರಾದ್ರು ಹೇಳ್ಬೋದಾ? ಮಧುಮೈ ಕೃಷ್ಣಕಾಂತ್ ದೇವಿ ಹೇಳಿ, ಯಾಕೆ ಪ್ರಭುಪಾದ ಹೇಳ್ತಾರೆ? ಪ್ರಭುಪಾದ ನಮಗೆ ಎಚ್ಚರ ಕೊಡ್ತಾ ಇದ್ದಾರೆ ಪ್ರಭುಜಿ. ನಾವೆಲ್ಲ ಅದೇ ತರದಲ್ಲಿ ಇರ್ತಾ ಇದ್ದೇವೆ, ಅದಕ್ಕೆ ಮನೆಯಲ್ಲಿ ಕೊಳಿಬಾರ್ದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ಅದು ಸ್ಟ್ರಾಂಗ್ ವರ್ಡ್ ಹೇಳಿದ್ರೆ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇಂದ್ರಿಯ ಭೋಗದಲ್ಲೇ ಉಳ್ಕೊಂಡ್ಬಿಡ್ತೇವೆ. ಓಕೆ, ಎಸ್, ಹರೇ ಕೃಷ್ಣ. ನೋಡಿ, ಪ್ರಭುಪಾದ ಯೂಸ್ ಮಾಡುವ ಎಂತಂದ್ರೆ, ಯು ಆರ್ ನಾಟ್ ಸಪೋಸ್ ಟು ಕ್ಲಿಂಗ್ ಇನ್ ಟು ಹೋಮ್. ಅಂದ್ರೆ ನಾವು ಅದಕ್ಕೆ ಅಟ್ಯಾಚ್ ಆಗುವಂಥದ್ದು ಇಲ್ಲ. ಸಮಯ ಬರುವಾಗ ಡಿಟ್ಯಾಚ್ ಆಗಬೇಕು. ಎಲ್ಲದನ್ನ ಡಿಟ್ಯಾಚ್ ಆಗಬೇಕು. ಮನೇಲಿ ಇದ್ರೂ ಕೂಡ ಇದೆ ಅಂತ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲೇ ಇರಿ, ಆದರೆ ಡಿಟ್ಯಾಚ್ ವೇ. ಪ್ರಪಂಚ ರಾತ್ರಿ ಅಷ್ಟು ಗೋ ಫಾರ್ ವಾನಪ್ರಸ್ಥ ಅಂದ್ರೆ he can take his wife, but he has to preach. And entandre is like same like sannyasi. He is going for preaching, not staying in that place for more than 3 days. ಈಗ ಸನ್ಯಾಸಿಗೆ ಒಂದು ಯಾಕಂದ್ರೆ ಆ ಜಾಗದಲ್ಲಿ ಎಂತಾಗ್ತದೆ ಅಂದ್ರೆ, ಅದು ನನ್ನದು ಅಂತ ಬರ್ತದೆ. ಅದು ಹೋಗ್ಬೇಕಂದ್ರೆ, ಯಾಕೆಂದ್ರೆ ಸಾಯುವಾಗ ಹೋಗದಿದ್ರೆ ಎಂತಾಗ್ತದೆ? ಈಗ ಓಕೆ, ನಾವು ಸಾಯುವ ಸಮಯದಲ್ಲಿ
ನಮ್ಗೆ ಇದು ಹೋಗದಿದ್ರೆ ಎಂತ ಆಗ್ತದೆ, ಯಾರಾದ್ರೂ ಹೇಳ್ಬೋದಾ? ಅದೇ ಮನೆಯಲ್ಲಿ ಜಿರಳೆ ಮತ್ತೆ ಆ ಅದೇ ಮನೆಯಲ್ಲಿ ಜಿರಳೆ ಆಗಿ ಹುಟ್ಟುವಂಥದ್ದು. ನಾಯಿ ಎಸ್, ನಾಯಿ ಜಿರಳೆ ಆಗಿ ಹುಟ್ಟುವಂಥದ್ದು ಇದು ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ಪ್ರಭುಪಾದ ಹೇಳುವಂಥದ್ದು ಅಂದ್ರೆ ಪ್ರೀಚಿಂಗ್ ಮಾಡ್ಬೋದು, ಗಂಡ ಹೆಂಡತಿ ಇಬ್ಬರು ಕೂಡ 50ರ ನಂತರ ಮನೆ ಇದರಿಂದ ಬಿಟ್ಟು ಒಂದು ಜಾಗದಲ್ಲಿ ಜಾಸ್ತಿ ಸಮಯ ನಿಲ್ಲಿಕ್ಕಿಲ್ಲ, ಸ್ಟೇ ಆಗಲಿಕ್ಕಿಲ್ಲ, ಈ ರೀತಿ ಮಾಡ್ಬೋದು. ಓಕೆ, ಹಾಗೆ ಪ್ರಭುಪಾದ ಹೇಳುವಂಥದ್ದು ಎಂತ ಆಗಬೇಕು? ಎಷ್ಟು ಗೋ ಫಾರ್ ವಾನಪ್ರಸ್ಥ after grasta, then he has to gradually he has to take sannyas. Okay. ಈಗ ನಮ್ಗೆ ಒಂದು ಪ್ರಶ್ನೆ ಬರ್ಬೋದು. ಎಂತ ಪ್ರಶ್ನೆ ಎಂತ ಅಂದ್ರೆ, ಕರ್ದ ಮುನಿ ಯಾಕೆ ಹೋಗಬೇಕು ಕಾಡಿಗೆ? ಮನೆಯಲ್ಲೇ ಕಪಿಲ ಮುನಿ ಇದ್ದಾರೆ, ಕಪಿಲ ಇಸ್ ಇನ್ಕಾರ್ನೇಷನ್ ಕೃಷ್ಣನ, ಯಾಕೆ ಹೋಗಬೇಕು? ಈ ರೀತಿ ಬರ್ಬೋದು. ಆದ್ರೆ ಹೇಗೆ ಅಂದ್ರೆ, ಮನೆಯಲ್ಲಿ ಇರುವುದರಿಂದ ಎಂತ ಆಗ್ತದೆ ಅಂದ್ರೆ, we will be pampered by relatives, by friends, by mother, by father, by wife, by children. ಪ್ಯಾಂಪರಿಂಗ್ ಅಂದ್ರೆ ಈಗ ಮಕ್ಕಳನ್ನು ಪ್ಯಾಂಪರಿಂಗ್ ಮಾಡ್ತೇವಲ್ಲ, ಅಂದ್ರೆ ಎಲ್ಲ ಬೇಕಾದದೆಲ್ಲ ಕೊಡುವಂಥದ್ದು. ಮನೇಲಿ ಇದ್ರೆ ಸಿಗ್ತದೆ, ಎಲ್ಲ ಬೇಕಾದದೆಲ್ಲ ಸಿಗ್ತದೆ, ಇದು ಪ್ಯಾಂಪರಿಂಗ್ ಹೇಳ್ತಾರೆ. ಓಕೆ, ಅಂದ್ರೆ ಮೇನ್ ಆಗಿ ಮನೆಯಲ್ಲಿ ಒಳ್ಳೆ ಒಳ್ಳೆ ಫುಡ್ ಸಿಗುವಂಥದ್ದು ರೆಗ್ಯುಲರ್ ಸಪ್ಲೈ ಆಫ್ ವೆರೈಟೀಸ್ ಆಫ್ ಫುಡ್. ಹಾಗೆ ಈ ವೆರೈಟೀಸ್ ಆಫ್ ಫುಡ್ ತಿಂದ್ರೆ ಎಂತ ಆಗ್ತದೆ? ಸೆನ್ಸಸ್ ನಮ್ಮ ತುಂಬಾ ಸ್ಟ್ರಾಂಗ್ ಆಗ್ತದೆ. ಮತ್ತೆ ಸ್ಟ್ರಾಂಗ್ ಆದ ಮೇಲೆ ನೆಕ್ಸ್ಟ್ ಎಂತ? ಎಂಜಾಯ್ಮೆಂಟ್. ನೋಡಿ, ತಿನ್ನುವಂಥದ್ದು ಜಾಸ್ತಿ ಇದೆ ಅಂದ್ರೆ ವೆರೈಟೀಸ್. ಈಗ ಪ್ರಭುಪಾದ ಹೇಳುವಂಥದ್ದು, ಚೇತಮ್ಮ ಕೂಡ ಹೇಳ್ತಾರೆ, ಬಾಲೋನ ಕೈಬೇಕು ಅಂದ್ರೆ ಒಳ್ಳೊಳ್ಳೆ ಇದನ್ನು ಫೆಸ್ಟಿವಲ್ಗೆ ನಾವು ತಿಂತೇವೆ, ಇಲ್ಲದ್ರೆ ನಾವು ಎಂತ ಹೇಳುವಂಥದ್ದು ರೆಸ್ಟ್ರಿಕ್ಟ್ ಮಾಡಬೇಕು. ಸಿಂಪಲಿಟಿ ಇದ್ರೆ ಒಳ್ಳೇದಂದ್ರೆ. ಹಾಗೆ ನೆಕ್ಸ್ಟ್ ಎಂತ ಆಗ್ತದೆ? ಎಂಜಾಯ್ಮೆಂಟ್. ಹಾಗೆ ಅವ ಮನೆಯಲ್ಲಿ ಇದ್ದೇ ಭೌತಿಕ ಲೈಫಲ್ಲಿ ಅದರಲ್ಲಿ ಮುಳುಗಿ ಹೋಗ್ತಾನೆ. ಮತ್ತೆಂತ ಮಾಡುವಂಥದ್ದು? ಮತ್ತೆ ಈ ವಿಲ್ ಡೂ ಪ್ರಜಾಲ್ಪ. ಎಸ್, ಈಗ ಇದಕ್ಕೆ ಒಳ್ಳೆಯದೊಂದು ಒಂದು ನಿಮಿಷ ನಮಗೆ ಹಾಕ್ತೇನೆ. ಪ್ರಹ್ಲಾದ್ ಮಹಾರಾಜ್ ಇದನ್ನು ಕನೆಕ್ಟ್ ಮಾಡ್ಬೋದು. ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು ಓಕೆ, ಭಾಗವತಂ. ಒಂದು ನಿಮಿಷ. ಪ್ರಹ್ಲಾದ್ ಮಹಾರಾಜ್ ಓಕೆ, ವೇದ ಬೇಸ್. ನೋಡಿ, ಇಲ್ಲಿ ಪ್ರಭುಪಾದ ತುಂಬ ಚಂದ ರೀತಿಯಲ್ಲಿ ಹೇಳಿದ್ದಾರೆ. ಇದನ್ನು ನೋಡೋಣ ನಾವು ಭಾವಾರ್ಥದಲ್ಲಿ. ಪ್ರಹ್ಲಾದ್ ಮಹಾರಾಜ್ ಅಂತ ಹೇಳುದಂತ. ಓಕೆ, ಎಸ್, ಹರೇ ಕೃಷ್ಣ, ಕೃಷ್ಣ. ಓಕೆ, ಕೋ ಗೃಹೇಶು ಪುಮಾನ್ಸಕ್ತಂ ಆತ್ಮಾನಾಜಿತೇಂದ್ರಿಯ ಸ್ನೇಹ ಪಾಶೇರ್ ದೃಢೇ ಬದ್ಧಂ ಉತ್ಸಾಹೇತ ವಿಮೋಚಿತಂ. Greshu household life. Okay. What person to attach to household life due to being unable to control his senses can liberate himself? An attached householder is bound very strongly by ropes of affection for his family, wife, children, other relatives. Okay. ಇಲ್ಲಿ ಕೆಲವೆಲ್ಲ ಪ್ರಭುಪಾದ ಹೇಳಿದುಂಟು. ಓಕೆ, ಅದನ್ನು ನಾವಿಲ್ಲಿ ನೋಡುವ. ಓಕೆ,
ಓಕೆ, ಇಲ್ಲಿ ಪ್ರಭುಪಾದ್ ನೋಡಿ, ಪ್ರಭುಪಾದ್ ಮಾತಾಡುವಂತಹದ್ದು ಆರ್ಡಿನರಿ ಗೃಹಸ್ಥ ಮತ್ತೆ ಮತ್ತೆ ಸ್ಪೆಷಲ್ ಟ್ರೈನ್ ಗೃಹಸ್ಥ, ಇದ್ರ ಬಗ್ಗೆ ಮಾತಾಡ್ತಾರೆ. ಡಿಫರೆನ್ಸ್ ಎಂತ ಅಂತ. ಆರ್ಡಿನರಿ ಗೃಹಸ್ಥ ಓನ್ಲಿ ನೋಸ್ ಟು ಸ್ಯಾಟಿಸ್ಫೈ ದಿ ಸೆನ್ಸಸ್. ಟ್ರೈನ್ ಗೃಹಸ್ಥ ಮೀನ್ಸ್ ದೇ ಕ್ಯಾನ್ ಕಂಟ್ರೋಲ್ ದೇರ್ ಸೆನ್ಸಸ್. ಓಕೆ, ಇಲ್ಲಿ ಉಂಟು. ಓಕೆ, ಈಗ ನಾವು ಇದನ್ನು ನೋಡೋ ಮುಂಚೆ ಓಕೆ ಓಕೆ. Trained grihastha means they can control their senses and gradually give up household life and take sannyas. Okay, and before they control senses, they are trained. A brahmachari is advised to go begging alms door to door, addressing all women as mother, and whatever he collects go to the benefit of Guru, and he doesn't keep a single penny for himself. In this way, he learns how to control his senses and sacrifice everything for Guru. Okay. Sacrifice everything for Guru. Illi untalla. He is advised to go begging alms door to door, also addressing women as mother, and whatever he collects. In this way, he learns how to control senses and sacrifice everything for his Guru. When he is fully trained, if he likes, he is allowed to marry. Thus, he is not an ordinary grihastha. The ordinary grihastha is special grihastha. Ordinary grihastha is special, who has learned only how to satisfy his senses. A trained grihastha can gradually give up household life and go to the forest, become increasingly enlightened in spiritual life, and last take sannyas. Okay. Okay. ಈಗ ನಾವು ಇದನ್ನು ನೋಡುವ. ಓಕೆ, ಪ್ರಭುಪಾದ ಹೇಳಿದ್ರೆ ಭಾವಾರ್ಥದಲ್ಲಿ ತೆಗೆದ ಲಾಸ್ಟಿಗೆ ಹೌ ಟು ಟೇಕ್ ಸನ್ಯಾಸ್. ಓಕೆ, ಹಾಗೆ ಗೃಹಸ್ಥನ ಜೀವನ ಕೂಡ ಅಲ್ಟಿಮೇಟ್ ಅಂತ ಅಂದ್ರೆ ಟೋಟಲ್ ಸನ್ಯಾಸ ಅಂದ್ರೆ ಎಲ್ಲರಲ್ಲಿ ಡಿಟ್ಯಾಚ್ ಆಗುವಂಥದ್ದು, ಟೋಟಲ್ ಕೃಷ್ಣನಲ್ಲಿ ಮಾತ್ರ ಅಟ್ಯಾಚ್ ಆಗುವಂಥದ್ದು. ಸನ್ಯಾಸಿ ಬಟ್ಟೆ ಹಾಕ್ಬೇಕಂತಿಲ್ಲ, ಡಿಟ್ಯಾಚ್ ಆದ್ರೆ ಸಾಕು. ಹಾಗೆ ಈಗ ನಾವು ಫಸ್ಟಿಗೆ ಬ್ರಹ್ಮಚರ್ಯ ಪ್ರಭುಪಾದಲ್ಲಿ ಹೇಳಿದ್ದಾರೆ, ಬ್ರಹ್ಮಚರ್ಯ ಮತ್ತೆ ಅದನ್ನು ಕನೆಕ್ಟ್ ಮಾಡ್ತೀನಿ. ಓಕೆ, ಗೃಹಸ್ಥನಿಗೆ ಅದು ಕನೆಕ್ಟ್ ಮಾಡಬೇಕು. ಓಕೆ, ಹಾಗೆ ಇದು ಹೇಗೆ ಟ್ರೈನಿಂಗ್ ಆಗುವಂಥದ್ದು? ಈಗ ಫಸ್ಟ್ ಬ್ರಹ್ಮಚಾರಿ ಟ್ರೈನಿಂಗ್ ಹೇಗೆ ಆಗುವಂಥದ್ದು? ಈಗ ಆಶ್ರಮಿಗೆ ಜಾಯ್ನ್ ಆಗ್ತಾನೆ, ಇಲ್ ಬಿ ಅಂಡರ್ ದಿ ಕಸ್ಟಡಿ ಆಫ್ ದ ಗುರು. ಅಂದ್ರೆ ಗುರು ಎಂತ ಹೇಳ್ತಾರೆ ಹಿಮ್ ಟು ಡೂ, ಅದು ನನ್ನ ಒಳಿತಿಗಾಗಿ ಹೇಳಿದ ಗುರು. ಈ ರೀತಿ ಅವರು ತಗೊಳ್ತಾನೆ. ಇದಕ್ಕೊಂದು ಪ್ರಭುಪಾದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇದು ನನ್ನ ಎಕ್ಸಾಂಪಲ್ ಅಲ್ಲ, ಪ್ರಭುಪಾದ ಇದು. ಈ ಎಕ್ಸಾಂಪಲ್ ನಾನು ಇಲ್ಲಿ ರಿಲೇಟ್ ಮಾಡ್ತೇನೆ. ಓಕೆ, ಪ್ರಭುಪಾದ ಎಕ್ಸಾಂಪಲ್ ಹೇಳುವಂಥದ್ದು ಈ ಕೂದಲ್ ಕಟ್ ಮಾಡುವವ ಬಾರ್ಬರ್ ಮತ್ತೆ ಈ ಮೆಟ್ಟು ಅನ್ನು ಹೊಲಿಯುವವ ಮೂಚಿ. ಹಾಗೆ ಇದು ತುಂಬಾ ಕೆಳಗಿನ ಪ್ರೊಫೆಷನ್. ಅದೇ ರೀತಿ ಬ್ರಹ್ಮಚಾರಿ ಈ ರೀತಿ ಇರಬೇಕಂತೆ. ಅಂದ್ರೆ ಬ್ರಹ್ಮಚಾರಿ ಅಂತ ಮಾಡ್ಬೇಕು. ಈಗ ನನಗೆ ಫಸ್ಟಿಗೆ ಬರುವಾಗ ನನಗೆ ಗುಡಿಸ್ಲಿಕ್ಕೆ ಇತ್ತು ಟೆಂಪಲ್ ಅಲ್ಲಿ, ಮತ್ತೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ, ಮ್ಯಾಟ್ ಕ್ಲೀನ್ ಮಾಡ್ಲಿಕ್ಕೆ, ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕೆ, ಬಾತ್ರೂಮ್ ಇದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಈಗ ಕೂಡ ಮಾಡ್ತೇನೆ ನಾನು. ಹಾಗಾಗಿ ಇಂಥದ್ದೆಲ್ಲ ಕೆಲಸ ಮಾಡ್ಬೇಕು ಅಂತ. ಮತ್ತೆ ಹಸುವನ್ನು ಸ್ನಾನ ಮಾಡಿಸುವಂಥದ್ದು, ಹಸುವೆದು ಹಾಲನ್ನು ಕರೆಯುವಂಥದ್ದು, ಮತ್ತೆ ಹೊರಗೆ ಹೋಗುವಂಥದ್ದು, ಭಿಕ್ಷೆ ಬೇಡುವಂಥದ್ದು, ಮತ್ತೆ ಅದನ್ನು ತಂದು ಗುರುವಿಗೆ ಕೊಡುವಂಥದ್ದು, ಈ ರೀತಿಯೆಲ್ಲ ಉಂಟು. ಹಾಗೆ ಗುರುವಿಗೆ ಕೊಟ್ಟ ಮೇಲೆ ಮತ್ತೆ ಹೇಗಿರ್ತದೆ ಅಂದ್ರೆ ಗುರು ಹೇಳಿದ ಮಾತ್ರ ತಿನ್ಲಿಕ್ಕೆ, ಎಲ್ಲ ತಿನ್ಲಿಕ್ಕಿಲ್ಲ. ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಗುರು ಈ ಶಾಸ್ತ್ರ ಬರೆಯುವುದರಲ್ಲಿ, ಈ ಓದುವುದರಲ್ಲಿ ಬ್ಯುಸಿ ಇರ್ತಾರೆ. ಆಗ ಗುರುವಿಗೆ ಹೇಳಲಿಕ್ಕೆ ಮರ್ತು ಹೋಗ್ತದೆ, ಆಗ ಊಟ ಮಾಡ್ಲಿಕ್ಕಿಲ್ಲ. ಅಂದ್ರೆ ಮೇನ್ ಎಂತಂದ್ರೆ ಗಿವ್ ದಿ ಬ್ಯಾಡ್ ಹ್ಯಾಬಿಟ್ಸ್ ವಿಚ್ ಈಸ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕಿಲ್ಲ.
ಕೃಷ್ಣ. ಹಾಗೆ ಇದರ ಅರ್ಥ ಅಂತಂದ್ರೆ ಈ ಗುರುವಿನ ಅಂಡರ್ ಇರುವಾಗ ಯು ಕಾಂಟ್ ಈಟ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ವಾಟ್ ಯು ಲೈಕ್. ಇದು ತಿನ್ಲಿಕ್ಕೆ ಆಗುದಿಲ್ಲ. ಹೇಗೆಂದ್ರೆ ಕೆಲವು ಇಲ್ಲಿ ಎಂತ ಹೇಳುವಂಥದ್ದಕ್ಕೆ ಇಲ್ಲಿ ತುಂಬಾ ದೊಡ್ಡದಿರ್ತದೆ, ಅದಕ್ಕೆ ಎಂತ ಹೇಳುವಂಥದ್ದು, ತುಳುವಲ್ಲಿ ಅದಕ್ಕೆ ಪೆರ್ಗುಡ ಹೇಳ್ತಾರೆ. ಎಂತ ಹೇಳ್ತಾರೆ? ಹೆಗ್ಗಣ. ಹೆಗ್ಗಣ. ಓಕೆ. ಅಂದ್ರೆ ಅದು ತುಂಬಾ ತಿಂತ ಇರ್ತದೆ, ಅದು ಹಾಗೆ ಆ ರೀತಿ ಆಗ್ಬಾರ್ದಂತೆ. ಅಂದ್ರೆ ಯಾವಾಗ ಬೇಕು ತಿನ್ಲಿಕ್ಕಿಲ್ಲ, ಯಾವುದು ಬೇಕು ಅದು ಕೂಡ ತಿನ್ಲಿಕ್ಕಿಲ್ಲ. ಎಸ್, ಈ ರೀತಿ ಮಾಡ್ಲಿಕ್ಕಿಲ್ಲ. ಅಂದ್ರೆ ಗುರು ಶುಡ್ ಶೋ ಇಸ್ ಮರ್ಸಿ, ದೆನ್ ಓನ್ಲಿ ಯು ಕ್ಯಾನ್ ಈಟ್. ಇದಕ್ಕೆ ನಾನು ಸಣ್ಣ ಉದಾಹರಣೆ ಕೊಡ್ತೇನೆ. ಇದು ನಾನು ಮೊನ್ನೆ ಬ್ಯಾರೇನಿಗೆ ಹೋಗಿದ್ದೆ. ಅಲ್ಲಿದ್ದು ಡಿವೋಟಿ, ಅವ್ರ ಸೀನಿಯರ್ ಡಿವೋಟಿ, ಅವರ ಕಥೆಯನ್ನು ನನಗೆ ಹೇಳಿದರು. ಹಾಗೆ ಎಸ್, ಎಂತಾಯ್ತು ಅಂದ್ರೆ ಅವರಿಗೆ ದೀಕ್ಷೆ ಆಗಿರ್ಲಿಲ್ಲ. ಆಗ ನಮ್ದು ಗುರು ಮಹಾರಾಜ್ ಅಲ್ಲಿಗೆ ಹೋಗಿದ್ರು. ಇದು 2002 ಅಲ್ಲಿ, ಅದು ಆಲ್ಮೋಸ್ಟ್ 22 ವರ್ಷದಿಂದ ಹಾಗೆ ಹೋಗಿದ್ರು. ಹಾಗೆ ಅಲ್ಲಿ ಜನ ಇರಲಿಲ್ಲ, ಪ್ರಾಪರ್ ಹ್ಯಾಂಡ್ಸ್ ಇರಲಿಲ್ಲ. ಗುರು ಹೋಗುವಾಗ ಸೇವೆಗೆ ಜನ ಬೇಕಲ್ಲ. ಹಾಗೆ ಇವರು ಬಿಗಿನರ್, ಇವರನ್ನು ಸೇವೆಗೆ ಹಾಕಿದ್ರು. ಸೇವೆಗೆ ಹಾಕುವಾಗ ಇವರಿಗೆ ಸರ್ವಿಸ್ ಮಾಡಿ ಗೊತ್ತಿಲ್ಲ. ಇವರ ಹತ್ರ ಜಗನ್ನಾಥ ಪುರಿದು ಪ್ರಸಾದ ಇತ್ತು, ಕಾಜಾ. ಇವರು ಬಡಿಸುವಾಗ ಎಂತ ಮಾಡಿದ್ರು ಅಂದ್ರೆ, ಫಸ್ಟಿಗೆ ಅದನ್ನು ತಗೊಳ್ಳಿ ಅಂತ ಜಗನ್ನಾಥ ಪ್ರಸಾದ. ಆಕ್ಚುಲಿ ಪ್ರಸಾದ ಎಂತ ಹೇಳುವಂಥದ್ದು, ಉಳಿದದ್ದು ಕೂಡ ಪ್ರಸಾದ. ಗುರು ಮಹಾರಾಜ್ ಇಮಿಡಿಯೇಟ್ ಅವರಿಗೆ ಬೈದ್ರಂತೆ, ಅವ್ರು ಬಿಗಿನರ್, ಅವರಿಗೆ ಫುಲ್ ಎಂತ ಹೇಳುವಂಥದ್ದು ಅಪ್ಸೆಟ್ ಆಗಿ ಅವರು ಹೊರಗೆ ಬಂದರು. ಅವ್ರಿಗೆ ಟೆನ್ಷನ್ ಅಲ್ಲಿ ಇದ್ರು. ಮತ್ತೆಂತಾಯ್ತು, ಮತ್ತೆ ಸ್ವಲ್ಪ ಹೊತ್ತಿನ ನಂತರ, ಒಂದು 20 ನಿಮಿಷ ನಂತರ ಕರೆದ್ರಂತೆ. ಯು ಕ್ಯಾನ್ ಕಾಲ್ ದಟ್ ಬಾಯ್ ಹೂ ವಾಸ್ ಸರ್ವಿಂಗ್ ಮೀ. ಆಗ ಇವರು ಒಳಗೆ ಹೋದ್ರು. ಒಳಗೆ ಹೋಗಿ, ಎಸ್ ಗಿವ್ ಮಿ ದಟ್ ಕಾಜಾ ಇಮಿಡಿಯೇಟ್. ಅಂದರೆ ಜಗನ್ನಾಥ ಪುರದ ಕಾಜಾ ಇಷ್ಟು ದೊಡ್ಡದಿರುತ್ತದೆ, ಅದನ್ನು ಎಲ್ಲ ಒಂದು ಬಾಯಿಗೆ ಹಾಕಿದ್ದಾರೆ ಗುರು ಮಹಾರಾಜ್. ಅಂದರೆ ಅವರಿಗೆ ಮರ್ಸಿ ತೋರಿಸ್ಲಿಕ್ಕೆ, ಅವರಿಗೆ ಬೇಜಾರಾಗಿದೆ ಅಂತ ಗೊತ್ತಾಗಿದೆ. ಮತ್ತೆ ಅದನ್ನು ಹೀಗೆ ತಿಂದ ಮೇಲೆ, ಸಿ ದಿಸ್ ಎವ್ರಿಥಿಂಗ್ ಈಸ್ ಪ್ರಸಾದ, ನಾಟ್ ಓನ್ಲಿ ಜಗನ್ನಾಥ ಪುರಿ ಪ್ರಸಾದ, ದಿಸ್ ಈಸ್ ಆಲ್ಸೋ ಪ್ರಸಾದ. And always you should know that sweet is given last. ತುಂಬಾ ಚಂದದಲ್ಲಿ ಮಾತಾಡಿದ್ದಾರೆ ಗುರು ಮಹಾರಾಜ್. Sweet is not supposed to be given first, it is last. ಹಾಗೆ ನಾವು ಪ್ರಸಾದ ಬಡಿಸುವಾಗ ಎಂತಂದ್ರೆ ಸ್ವಲ್ಪ ಬಡಿಸ್ಬೇಕು. ತಿಂದಾದ್ಮೇಲೆ ಇನ್ನೂ ಸ್ವಲ್ಪ, ಎಂತ ಎಲ್ಲ ಎಷ್ಟೆಷ್ಟು ಹಾಕಿದ್ದಾರೆ ಅಂದ್ರೆ ಅಲ್ಲೇ ಇರ್ಬೇಕಂತ. ಹೀಗೆ ಫೋಲ್ಡೆಡ್ ಹ್ಯಾಂಡ್ಸ್, ಅಂದ್ರೆ ಶಿಷ್ಯ ಆಗಿರ್ಬೇಕು ಗುರುವಿಗೆ ಸರ್ವ್ ಮಾಡ್ಲಿಕ್ಕೆ, ಹೋಗುದಲ್ಲ ಅಲ್ಲೇ ಎಂತ ಬೇಕು. ಎಸ್, ಬಡಿಸುವುದಲ್ಲಿ ಕೂಡ ವಿಧಾನ ಉಂಟು. ಬಡಿಸುವಾಗ ಅದು ಟಚ್ ಆಗಬಾರ್ದು, ತುಂಬ ಚಂದದ ಎಷ್ಟು ಬೇಕು ಅಷ್ಟೇ ಹಾಕಬೇಕು, ಇಂಥದ್ದೆಲ್ಲ ವಿಧಾನ. ಹಾಗೆ ಇದೆಲ್ಲ ಟ್ರೈನಿಂಗ್ ಅಲ್ಲಿ ಇದು ಗೊತ್ತಾಗ್ತದೆ. ಹಾಗೆ ಗುರುವಿನ ಕೃಪೆ ಸಿಕ್ಕಿದ್ರೆ ತಿನ್ಲಿಕ್ಕೆ ಅವರಿಗೆ ತಿನ್ಬಹುದು. ಹಾಗೆ ಗುರು ಮರೆತು ಹೋದ್ರೆ ಅವ ಉಪವಾಸ ಮಾಡಬೇಕು, ನೀರು ಕುಡಿತಾ ಇರಬೇಕು. ಗುರು ಹೇಳಿದ್ರೆ ಮಾತ್ರ ತಿನ್ಲಿಕ್ಕೆ ಅಂತ, ಇದು ಕಲ್ಚರ್. ಇದು ಈ ರೀತಿ ಮಾಡಿದ್ರೆ ಎಂತಾಗ್ತದೆ, ಬ್ರಹ್ಮಚಾರಿ ಸೆನ್ಸಸ್ ಎಲ್ಲ ಕಂಟ್ರೋಲ್ಗೆ ಬರ್ತದೆ. ಮತ್ತೆ
ಬ್ರಹ್ಮಚಾರಿ ಹತ್ರ ಎಂತ ಹೇಳುವಂಥದ್ದು ಹಣ ಇರುವುದಿಲ್ಲ. ಎಸ್ ಡಿಪೆಂಡ್ ಆನ್ ಎಂತ ಹೇಳುವಂಥದ್ದು ಗುರು, ಹಣ ಇಲ್ಲ. ಹಣ ಇಲ್ಲದ್ರೆ ಹೇಗೆ ನಾವು ಖರ್ಚು ಮಾಡುವುದು? ಇಲ್ಲ. ಹಾಗೆ ಈಸ್ ಟೋಟಲಿ ಡಿಪೆಂಡೆಂಟ್. ಓಕೆ, ಈಗ ಇದಕ್ಕೆ ನಾನೊಂದು ಎಕ್ಸಾಂಪಲ್, ಇದು ಕೂಡ ಪ್ರಭುಪಾದ ಎಕ್ಸಾಂಪಲ್, ಪ್ರಭುಪಾದ ಲೆಕ್ಚರ್ ಅಲ್ಲಿ ಕೇಳಿದ ಎಕ್ಸಾಂಪಲ್, ಪ್ರಭುಪಾದ ಫೇಮಸ್ ಲೆಕ್ಚರ್ ಅಲ್ಲಿ ಉಂಟು ಎಕ್ಸಾಂಪಲ್. ಓಕೆ, ಹುಲಿದು ಪ್ರಭುಪಾದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಹುಲಿ ಕಾಡಿನಲ್ಲಿ ತುಂಬಾ ಪ್ಯಾಷನೇಟ್ ಆಗಿರ್ತದೆ, ತುಂಬಾ ಪ್ಯಾಷನೇಟ್. ಅದೇ ರೀತಿ ಈ ಝೂ ಅಲ್ಲಿ ಇರ್ತದೆ. ಝೂ ಅಲ್ಲಿ ಇರುವಾಗ ತುಂಬಾ ಅದು ಫಿರೋಷಿಯಸ್, ಹೀಗೆ ಮಾಡ್ತಾ ಇರ್ತದೆ. ಅದು ಹುಲಿಯ ಸ್ವಭಾವ. ನಮ್ದು ಇಲ್ಲಿ ವಾಮಂಜೂರಲ್ಲಿ ಇತ್ತು ಮುಂಚೆ ನಾನು ನೋಡಿದ್ದು, ಈಗ ಹೋಗ್ಲಿಲ್ಲ, ತುಂಬಾ ವರ್ಷದ ಹಿಂದೆ. ಹಾಗೆ ಅಲ್ಲಿ ಇತ್ತು ಹುಲಿ, ಈಗ ಮಾಡ್ತಾ ಇರ್ತದೆ. ಅಂದ್ರೆ ಆ ರಾಡಿಗೆಲ್ಲ ಬಡಿದ, ಅದು ಫ್ಯಾಷನ್ ತುಂಬಾ. ಅದೇ ರೀತಿ ಆ ಹುಲಿಯನ್ನು ನೋಡುವ ಎಂತ ಮಾಡ್ತಾನೆ, ಈಗ ಅದಕ್ಕೆ ಸಪೋಸ್ 3 ದಿವಸ ಊಟ ಕೊಡ್ಲಿಲ್ಲ, ಹಾಗೆಂತ ಆಗ್ತದೆ, ಅದರ ಈ ಸಿಟ್ಟೆಲ್ಲ ಕಡಿಮೆ ಆಗ್ತದೆ, ಮತ್ತೆ ಮೂಲೆಯಲ್ಲಿ ಒಂದು ಜಾಗದಲ್ಲಿ ಇರ್ತದೆ ಅದು. ಏಕೆಂದ್ರೆ ಅದಕ್ಕೆ ನಡಿಲಿಕ್ಕೆ ಬಲ ಇರುವುದಿಲ್ಲ, ಏಕೆಂದ್ರೆ ನೀವು ಊಟ ಕೊಡಲಿಲ್ಲ, ಸ್ಟ್ರೆಂತ್ ಎಲ್ಲ ಹೋಗಿದೆ. ಮತ್ತೆ 4-5 ದಿವಸ ಬಿಟ್ಟು ತುಂಬಾ ವೀಕ್ ಆಗಿರ್ತಾನೆ ಹುಲಿ. ಆಗ ಅದಕ್ಕೆ ಹುಲಿಗೆ ಆಗ್ತದೆ, ಎಂತ ನಾನು ಹೇಗೆ ಬದುಕುದು, ಆ ರೀತಿ ಎಲ್ಲ ಆಗ್ತದೆ ಹುಲಿಗೆ. ನನ್ಗೆ ಎಂತ ಕೊಡ್ತಾ ಇಲ್ಲ. ಆಗ ಇವ ಹುಲಿಯನ್ನು ಸಾಕುವ ಆ ಡೋರನ್ನು ಓಪನ್ ಮಾಡಿದ ಕೂಡಲೇ ಈಗ ನೋಡ್ತಾನೆ ಹುಲಿ, ಯಾರಾದ್ರೂ ಇದ್ದಾರ, ಅಂದ್ರೆ ಈಗ ಸಿಟ್ಟಲ್ಲಿಲ್ಲ, ಯಾರಾದ್ರೂ ಊಟ ಕೊಡುವವರು ಇದ್ದಾರ, ಈ ರೀತಿ ಇರ್ತದೆ. ಆಗ ಅವ ಹುಲಿಯನ್ನು ನೋಡುವ ಯಾರು ಟಾಸ್ಕ್ ಮಾಸ್ಟರ್, ಅವನದು ಬೆತ್ತ ಇರ್ತದೆ, ಹೀಗೆ ಮಾಡ್ತಾನೆ ಅವನು, ಹೀಗೆ ಮಾಡ್ತಾನೆ ಅದನ್ನು ಬೆತ್ತವನ್ನು. ಹಾಗೆ ಅವನು ಬೆತ್ತ ಮಾಡುವಾಗ ಹುಲಿಗೆ ಹೆದರಿಕೆ ಆಗ್ತದೆ. ಅಂದ್ರೆ ಅದಕ್ಕೆ ಹುಲಿಗೆ ಹೊಡೆಯುವುದಲ್ಲ, ಈ ನೆಲಕ್ಕೆ ಹೊಡೆಯುವಂಥದ್ದು ತೋರಿಸುವಂಥದ್ದು. ಹಾಗೆ ಈ ರೀತಿ ಇವಾಗ ನನಗೆ ಹೊಡೆದ್ರೆ ನಾನು ಸಾಯ್ತೇನೆ, ಈ ರೀತಿ ಎಲ್ಲ ವಿಚಾರ ಬರ್ತದೆ ಹುಲಿಗೆ. ಆಗ ಇವ ಯಾರು ಟಾಸ್ಕ್ ಮಾಸ್ಟರ್ ಒಂದು ಮಾಂಸವನ್ನು ತೋರಿಸ್ತಾನೆ, ಸಣ್ಣ ಪೀಸ್, ಅದನ್ನು ಇದು ತಿಂತದೆ, ಹುಲಿ ತಿಂತದೆ. ಆಗ ಹುಲಿಗೆ ಆಗ್ತದೆ, ಎಸ್ ಈ ವ್ಯಕ್ತಿ ನನಗೆ ಊಟ ಕೊಡುವವ. ಹಾಗಾಗಿ ಇವ ಎಂತ ಹೇಳ್ತಾನೆ ನಾನು ಅದನ್ನು ಫಾಲೋ ಮಾಡ್ತೇನೆ, ಎಂತ ಹೇಳ್ತಾನೆ ಅದನ್ನು ಫಾಲೋ ಮಾಡ್ತೇನೆ. ಆಗ ಈ ಯಾಕೆಂದ್ರೆ ಆಲ್ರೆಡಿ ಕೊಟ್ಟಿದ್ದಾನೆ, ಸಣ್ಣ ಮಾಂಸ ಕೊಟ್ಟಿದ್ದಾನೆ, ಅದನ್ನು ತಿಂದಿದೆ. ಅವ ಟಾಸ್ಕ್ ಮಾಸ್ಟರ್ ಎಂತ ಮಾಡ್ತಾನೆ, ಒಂದು ಸ್ಟಿಕ್ ಅನ್ನು ತೋರಿಸ್ತಾನೆ, ಜಂಪ್ ಅಂತ ಹೇಳ್ತಾನೆ. ಈಗ ಅದು ಸ್ವಲ್ಪ ಮಾಂಸ ತಿಂದಿದೆ, ಸ್ಟ್ರೆಂತ್ ಬಂದಿದೆ, ಜಂಪ್ ಮಾಡ್ತಾನೆ. ಮತ್ತೆ ಎಂತ ಮಾಡ್ತಾನೆ, ಜಂಪ್ ಮಾಡಿದ ಮೇಲೆ ಇನ್ನೊಂದು ಪೀಸ್ ಕೊಡ್ತಾನೆ. ಈಗ ಅದನ್ನು ತಿಂತದೆ. ಈಗ ನೀನು ಆ ಗೂಡಿನ ಒಳಗೆ ಹೋಗು ಅಂತ ಹೇಳ್ತಾನೆ, ಹೋಗ್ತದೆ. ನೆಕ್ಸ್ಟ್ ದಿವಸ ವಾಪಸ್ ಕರೀತಾನೆ ಹುಲಿಯನ್ನು, ಆಗ ಹುಲಿ ಬರ್ತದೆ. ಈಗ ಇವತ್ತೆಂತ ಮಾಡ್ತಾನೆ, ಸ್ವಲ್ಪ ದೊಡ್ಡ ಪೀಸ್ ಕೊಡ್ತಾನೆ ಮಾಂಸ. ಈಗ ಎಂತ ಮಾಡ್ತಾನೆ, ಒಂದು ರಿಂಗ್ ತೋರಿಸ್ತಾನೆ, ರಿಂಗ್ ತೋರಿಸಿ ಇದರ ಒಳಗೆ ಹಾರು ಅಂತ ಹೇಳ್ತಾನೆ. ಈಗ ಅವನಿಗೆ ಆಗ್ತದೆ, ಹೇಗೆ ನಾನು ಇದರೊಳಗೆ ಹಾರುವಂಥದ್ದು. ಅವ ಎಂತ ಮಾಡ್ತಾನೆ, ಹುಲಿ ಸ್ಟಿಕ್
ಮೇಲೆ ಹಾರಬಹುದು. ಈ ರಿಂಗ್ ಒಳಗೆ ಹೇಗೆ ಹಾರುವಂಥದ್ದು? ಆದ್ರೆ ಅವ ಟ್ರೈ ಮಾಡ್ತಾನೆ, ಯಾಕಂದ್ರೆ ಅವನಿಗೆ ಮಾಂಸ ಕೊಟ್ಟಿದ್ದಾನಲ್ಲ. ಹಾಗೆ ಅವ ಆ ರಿಂಗಿನ ಒಳಗೆ ಹಾರ್ತಾನೆ, ಇನ್ನೊಂದು ಸ್ವಲ್ಪ ಕೊಡ್ತಾನೆ ಮಾಂಸ, ಮತ್ತೆ ಒಳಗೆ ಕಳಿಸ್ತಾನೆ ಗೋಡಿನ ಒಳಗೆ. 3ನೇ ದಿವಸ ಓಪನ್ ಮಾಡ್ತಾನೆ, ಹೊರಗೆ ಬರ್ತದೆ. ಇವತ್ತೆಂತ ಮಾಡ್ತಾನೆ, ಒಂದು ಸರ್ಕಲ್ ಒಳಗೆ ಫುಲ್ ಇದಿರ್ತದೆ, ಬೆಂಕಿ ಇರ್ತದೆ, ಫೈರ್. ಈಗ ಹುಲಿಗೆ ಹೆದರಿಕೆ ಬರ್ತದೆ, ಹೇಗೆ ಇದ್ರೊಳಗೆ ನಾನು ಜಂಪ್ ಮಾಡುವಂಥದ್ದು? ಫೈರ್ ಬ್ರ್ಯಾಂಡಿಂಗ್. ಓಕೆ, ಆದ್ರೆ ಅವನಿಗೆ ಎಂತ ಮಾಡುವಂಥದ್ದು, ಆರ್ಡರ್ ಸಿಕ್ಕಿದೆ. ಹಾಗೆ ಅವ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ತಾನೆ, ಆಗ ಅದಕ್ಕೆ ಜಂಪ್ ಮಾಡ್ತಾನೆ. ಈ ರೀತಿ ಈ ಅವ ಹುಲಿಯನ್ನು ಸಾಕಿದವ ಟಾಸ್ಕ್ ಮಾಸ್ಟರ್ ಎಂತ ಮಾಡ್ತಾನೆ, ಈ ಚಾಲೆಂಜ್ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾನೆ. ಈ ಹುಲಿಗೆ ದಿವಸ ಹೋದಾಗ ಚಾಲೆಂಜ್ ಜಾಸ್ತಿ ಆಗುತ್ತೆ, ಮತ್ತೆ ಅವನಿಗೆ ಜಾಸ್ತಿ ತಿನ್ಲಿಕ್ಕೆ ಕೊಡ್ತಾ ಇದ್ದಾನೆ. ಆದ್ರೆ ಹುಲಿ ಗೊತ್ತುಂಟು, ಈ ವ್ಯಕ್ತಿ ನನಗೆ ಊಟ ಹಾಕುವ ಅಂತ. ಹಾಗಾಗಿ ಇವ ಊಟ ಹಾಕಿದ್ರೆ ನನಗೆ ಊಟ ಸಿಗುವುದಿಲ್ಲ ಅಂತ ಅವನಿಗೆ ಗೊತ್ತುಂಟು. ಹಾಗೆ ನಮಗೆ ಸಿಟಿಗೆ ಬಂದಿದ್ದೇನೆ, ಕಾಡಲಿಲ್ಲ, ಆ ಕಾಡಲ್ಲಿ ಸಿಟಿಯಲ್ಲಿ ನನಗೆ ಇವನೇ ಕೊಡ್ಬೇಕು, ಇವ ಟಾಸ್ಕ್ ಮ್ಯಾನೇಜರ್ ಕೊಡ್ಬೇಕು ನನಗೆ, ಈ ರೀತಿ ಎಲ್ಲ ಅವನು ಬರ್ತದೆ. ಯಾವುದು ಜಿಂಕೆಯನ್ನು ನನಗೆ ಹಿಡಿಲಿಕ್ಕೆ ಆಗುದಿಲ್ಲ, ಇಲ್ಲಿ ಯಾವಾಗ ಕೊಟ್ಟರೆ ಮಾತ್ರ ನನಗೆ ತಿನ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅವನಿಗೆ ತಿಳಿತದೆ, ನಾನು ಈ ಗೂಡಿನೊಳಗೆ ಇರಬೇಕು, ಮತ್ತೆ ಯಾವಾಗ ನನ್ನನ್ನು ಕರೀತಾನೆ ಈ ಟಾಸ್ಕ್ ಮ್ಯಾನೇಜರ್, ಆಗ ನಾನು ಹೊರಗೆ ಬರಬೇಕು. ಆಗ ನನಗೆ ಊಟ ಕೊಡ್ತಾನೆ, ಮತ್ತೆ ಅವ ಎಂತ ಹೇಳ್ತಾನೆ ಅದನ್ನು ಮಾಡಬೇಕು, ಮತ್ತೆ ನಾನು ವಾಪಸ್ ಇನ್ಸೈಡ್ ಹೋಗ್ಬೇಕು, ಒಳಗೆ ಹೋಗ್ಬೇಕು. ಇದು ಡಿಸಿಪ್ಲಿನ್. ಬ್ರಹ್ಮಚಾರಿ ಕೂಡ ಇದೇ ಡಿಸಿಪ್ಲಿನ್ ಫಾಲೋ ಮಾಡಬೇಕು ಪ್ರಭುಪಾದಿಗಳು ಅಂತ. ನೋಡಿ, ಪ್ರಭುಪಾದಿದ ಎಕ್ಸಾಂಪಲ್ ಎಲ್ಲ ಯಾವ ರೀತಿ ಎಕ್ಸಾಂಪಲ್. ಈಗ ನನಗೆ ಎಕ್ಸಾಂಪಲ್ ಕೇಳುವಾಗ ತುಂಬಾ ಖುಷಿ ಆಯ್ತು. ಹಾಗೆ ಇಂಥದೆಲ್ಲ ಪ್ರಭುಪಾದ ಎಕ್ಸಾಂಪಲ್ ಕೊಡುವಂಥದ್ದು. ಯಾಕೆಂದ್ರೆ ಈಗ ಹುಲಿಗೆ ಗೂಡಿನೊಳಗೆ ಉಂಟು, ಎಂತ ಬೇಕಾದ್ರೂ ಯಾವ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಬ್ರಹ್ಮಚಾರಿ ಕೂಡ ಹಾಗೆ, ಗುರುವಿನ ಅಂಡರ್ ಇರುವಾಗ ಈ ಕಾನ್ ಡು ವಾಟ್ ಎವರ್ ಹಿ ಲೈಕ್ಸ್. ಹಾಗೆ ಗುರು ಎಂತ ಹೇಳ್ತಾರೆ ಅದನ್ನು ಮಾತ್ರ ಆರ್ಡರ್ ಅನ್ನು ಮಾಡ್ಲಿಕ್ಕೆ, ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ. ಹಾಗೆ ಮೈನ್ ಎಂತಂದ್ರೆ, ಈಗ ನಮ್ಮ ಕೇಜ್ ಅಂತಂದ್ರೆ ವಿ ಹ್ಯಾವ್ ಟು ಫಾಲೋ ದಿಸ್ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್, ಅದು ನಮ್ಮ ಕೇಜ್. ಹಾಗೆ ನಾವು ಆ ಕೇಜಿನ ಒಳಗೆ ಇರಬೇಕು. ಹಾಗೆ ನಾವು ಆ ಕೇಜಿನ ಹೊರಗೆ ಬಂದ್ರೆ ಸ್ಟಿಕ್ ಅಲ್ಲಿ ಈಗ ನೆಲೆಗೆ ಹೊಡಿತಾರಲ್ಲ, ಅದೇ ರೀತಿ ಆಗ್ತದೆ. ಹಾಗಾಗಿ ನಾವು ಕೇಜಿನ ಹೊರಗೆ ಇರಬಾರ್ದು. ಬೆತ್ತದಲ್ಲಿ ಈ ರೀತಿ ಆಗ್ತದೆ. ಅಂದ್ರೆ ಬೆತ್ತ ಅಂದ್ರೆ ಯಾವುದು, ಗುರುವುದು ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಮಾಡಬೇಕು. ಆದ್ರೆ ಅದು ಸ್ಟಾರ್ಟಿಂಗ್ ಮಾಡ್ಲಿಕ್ಕೆ ಇಟ್ ಮೇ ಬಿ ಪೇನ್ಫುಲ್, ಕಷ್ಟ ಆದಿತ್ತು. ಆದ್ರೆ ಕ್ರಮೇಣ ಅದು ಸೆಟ್ ಆಗ್ತದೆ. ಎಸ್, ಅಂದ್ರೆ ಈ ನೆಕ್ಸ್ಟ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ವಾಚ ವೇಗಂ ಮನಸ ವೇಗ ಗೋದಂ ಜೀವ ವೇಗಂ ದುರವಸ್ಥ ವೇಗಂ ಏತಾನ್ ವೇಗಂ ವಿಷಯ ಕ್ರೀಡ ಸರ್ವಮಭಿಮ ಮೃತ್ಯುಂಚ ಶಿಷ್ಯ. ಹಾಗೆ ಫಸ್ಟ್ಗೆ ನಾವು ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ರೂಪ ಗೋಸ್ವಾಮಿ ಹೇಳುವಂಥದ್ದು. ಓಕೆ, ಹಾಗಾಗಿ ಸ್ಟಾರ್ಟಿಂಗ್ ನಮಗೆ ಡಿಫಿಕಲ್ಟ್ ಆಗ್ಬೋದು, ಕಷ್ಟ ಆಗ್ಬೋದು, ಅದು ಕ್ರಮೇಣ ಆಗ್ತದೆ. ಹಾಗಾಗಿ ಈಗ ಹುಲಿಗೆ ಟಾಸ್ಕ್ ಅಂತಂದ್ರೆ ಫಸ್ಟಿಗೆ ಸ್ಟಿಕ್ಕಿನ ಮೇಲೆ ಜಂಪ್ ಮಾಡ್ಲಿಕ್ಕೆ ಸಿಕ್ತು, ಮತ್ತೆ ರಿಂಗ್ ಒಳಗೆ, ಮತ್ತೆ ಬೆಂಕಿಯ ಫೈರ್ ಬ್ರ್ಯಾಂಡ್ ರಿಂಗ್ ಅದರೊಳಗೆ. ಇದು ಎಂತ ಅಂದ್ರೆ ಇದು ಗ್ರೇಟರ್ ಸರೆಂಡರ್.
ಗುರುವಿಗೆ ಸರೆಂಡರ್ ಆಗುವಂಥದ್ದು ಜಾಸ್ತಿ ಜಾಸ್ತಿ ಜಾಸ್ತಿ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ ಸರೆಂಡರ್ ಇರೋದು. ಈ ಎಕ್ಸಾಂಪಲ್ ರಘುನಾಥ್ ದಾಸ್ ಗೋಸ್ವಾಮಿ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಅದು ಕೂಡ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಘುನಾಥ್ ದಾಸ್ ಗೋಸ್ವಾಮಿ ತುಂಬಾ ಶ್ರೀಮಂತಂದು ಮಗ. ಹಿರಣ್ಯ ಮಜುಮ್ದಾರ್ ಮತ್ತೆ ಗೋವರ್ಧನ್ ಮಜುಮ್ದಾರ್ ತಂದೆ ಮಗ, ಒಂದು ಅಂಕಲ್, ತುಂಬಾ ಶ್ರೀಮಂತ. ಎಷ್ಟು ಆ ಟೈಮಲ್ಲಿ ಎಷ್ಟು 15 lakhs ಏನು ಇನ್ಕಮ್ ಇತ್ತಂತೆ. ದಟ್ ಟು ಗೋಲ್ಡ್ ಕಾಯಿನ್ಸ್. ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇತ್ತಂತೆ. ನೀವು ಎಣಿಸಿ, 500 ವರ್ಷದ ಹಿಂದೆ, ಈ ನಮ್ದು ಸೋಕಾಲ್ಡ್ ನೋಟ್ ಅಲ್ಲ. ಹಾಗಾಗಿ ಈಗ ರಘುನಾಥ್ ದಾಸ್ ಗೋಸ್ವಾಮಿ ಅಂತ ಆಯ್ತು, ಮನೆಯನ್ನು ಬಿಟ್ಟು ಜಗನ್ನಾಥಪುರಿಗೆ ಬಂದಿದ್ದಾರೆ. ಹಾಗೆ ಅವರ ತಂದೆ ಎಂತ ಮಾಡುದಂದ್ರೆ ಬ್ರಾಹ್ಮಣ ಮತ್ತೆ ಸರ್ವೆಂಟ್ ಅನ್ನು ಕಳಿಸ್ತಾರೆ ಅವರೊಟ್ಟಿಗೆ. ಹಾಗೆ ಇವರೆಂತ ಮಾಡುವಂತದ್ದು, ಒಳ್ಳೆ ಪಕ್ವಾನ್ ಮಾಡಿ 1 ವರ್ಷಕ್ಕಿಂತ ಜಾಸ್ತಿ ಚೇತನ್ ಮಹಾಪ್ರಭುಗೆ ಫೀಡ್ ಮಾಡಿದ್ದಾರೆ. ಮೋರ್ ದೆನ್ 1 year. ಈಗ ತಂದೆದು ಹಣ ಉಂಟು. ತಂದೆ ಎಂತ ಮಾಡಿದ್ದಾರೆ, ತುಂಬಾ ಶ್ರೀಮಂತ ಅಲ್ಲ, ಒಂದು ಬ್ರಾಹ್ಮಣ ಮತ್ತೆ ಸರ್ವೆಂಟ್ ಕಳಿಸಿದ್ದಾರೆ. ಮತ್ತೆ ಬಗೆ ಬಗೆಯ ಇದನ್ನು ಮಾಡಿ ಎಂತ ಚೇತನ ಕರೆದವರಿಗೆ ಊಟ ಆಗ್ತಾ ಇದ್ರು. ಚೇತನ ಡೈಲಿ ಹೋಗ್ತಾ ಇದ್ರಂತೆ. ಅದನ್ನು ಆಕ್ಸೆಪ್ಟ್ ಮಾಡಿದ್ರು ಚೇತನ. ಈಗ 1 ವರ್ಷದ ನಂತರ ರಘುನಾಥ್ ದಾಸ್ ಗೋಸ್ವಾಮಿಗೆ ರಿಯಲೈಸೇಷನ್ ಆಗ್ತದೆ. ಎಂತ ರಿಯಲೈಸೇಷನ್? ನಾನು ಎಂತ ಮೂರ್ಖ, ನನ್ನ ತಂದೆ ಮತ್ತೆ ನನ್ನ ಅಂಕಲ್ ಅವರು ಪ್ರಾಪರ್ ವೈಷ್ಣವ ಅಲ್ಲ, ಅವರು ಕಂಪ್ಲೀಟ್ ವೈಷ್ಣವ ಅಲ್ಲ. ವಿಷಯರ ಅನ್ನ ಕಾಯಿಲೆ ಮಲಿನ ಹೋಯೆ ಮನ್, ಚೇತನ ಚರಿತಾಮೃತದಲ್ಲಿ ಉಂಟು. ಅಂದ್ರೆ ನಾನು ಆ ಪ್ರಸಾದವನ್ನು ಇದನ್ನು ತಿಂದ್ರೆ, ಫುಡ್ ಅನ್ನು ತಿಂದ್ರೆ, ನಾನು ಕೂಡ ತಿಂದು ಮತ್ತೆ ಚೇತನ ಮಹಾಪ್ರಭು ಅದನ್ನು ಫೀಡ್ ಮಾಡಿದ್ರೆ ಅದು ಸರಿ ಇಲ್ಲ ಪ್ರಸಾದ. ಯಾಕಂದ್ರೆ ನನ್ನ ತಂದೆ ಮತ್ತೆ ನನ್ನ ಅಂಕಲ್ ಪ್ರಾಪರ್ ವೈಷ್ಣವ ಅಲ್ಲ. ಯಾಕಂದ್ರೆ ಆ ಫುಡ್ ಅಲ್ಲಿ ಆಲ್ ಕೈಂಡ್ಸ್ ಆಫ್ ಪ್ರೆಸ್ಟೀಜ್ ಉಂಟಂತೆ. ಈಗ ತುಂಬಾ ರಿಚ್ ಅಂದ್ರೆ ಪ್ರೆಸ್ಟೀಜ್ ಇರ್ತದೆ, ಅದೆಲ್ಲ ಉಂಟಂತೆ. ಲಾರ್ಡ್ಶಿಪ್ ಮೆಂಟಾಲಿಟಿ. ಹಾಗೆ ಅವರು ಸ್ಟಾಪ್ ಮಾಡುವಂತ. ನೀವು ಎಣಿಸಿ ನೋಡಿ. ಈಗ ಚೈತನ್ಯ ಮಹಾಪ್ರಭು ಕರೆಯುವಂಥದ್ದು, ಯಾಕಂದ್ರೆ ಡೈಲಿ ಕರೀತಾ ಇದ್ದಾರೆ. ಚೈತನ್ಯ ಮಹಾಪ್ರಭು ಸ್ವರೂಪ ದಾಮೋದರನ್ನು ಕರೀತಾರೆ, ಅವರ ಸೆಕ್ರೆಟರಿ. ಅವ್ರು ಕೇಳ್ತಾರೆ, ಎಂತಾಯ್ತು, ಯಾಕೆ ಈಗ ರಘುನಾಥ್ ದಾಸ್ ಗೋಸ್ವಾಮಿ ನನ್ನನ್ನು ಕರೀತಾ ಇಲ್ಲ? ಮತ್ತೆ ಸ್ವರೂಪ ದಾಮೋದರ್ ಹೇಳ್ತಾರೆ, ಅವ ಸ್ಟಾಪ್ ಮಾಡಿದ್ದಾನೆ, ಈ ಬ್ರಾಹ್ಮಣರ ಸರ್ವಿಸ್ ತಗೊಳ್ಳೋದನ್ನು ಸ್ಟಾಪ್ ಮಾಡಿದ್ದಾರೆ, ಮತ್ತೆ ಮನೆಯಿಂದ ಹಣ ಕೂಡ ತಗೊಳ್ಳೋದನ್ನು ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಈಗ ಎಂತ ಮಾಡ್ತಾ ಇದ್ದಾನೆ ರಘುನಾಥ್ ದಾಸ್ ಗೋಸ್ವಾಮಿ? ಈಗ ಅವ ಸಿಂಹದ್ವಾರದಲ್ಲಿ, ಜಗನ್ನಾಥಪುರಿಯಲ್ಲಿ ಸಿಂಹದ್ವಾರ ಉಂಟು, ಸಿಂಹದ್ವಾರದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ. ಇದು ಫಸ್ಟ್ ಇಂಪ್ರೂವ್ಮೆಂಟ್. ಅದನ್ನು ಬಿಟ್ಟು ಈಗ ಭಿಕ್ಷೆ ಬೇಡುವಂಥದ್ದು. ಈಗ ಸ್ವಲ್ಪ ಸಮಯದ ನಂತರ ಅದನ್ನು ಕೂಡ ಸ್ಟಾಪ್ ಮಾಡಿದ್ರಂತೆ. ವೈರಾಗ್ಯ ವೃತ್ತಿ. ಎಂತ ವೈರಾಗ್ಯ ವೃತ್ತಿ? ಯಾಕೆಂದ್ರೆ ಅಲ್ಲಿ ನಿಂತು ಯೋಚನೆ ಮಾಡುವಂಥದ್ದು, ಇವನಿಗೆ ಕೊಡ್ತಾನೆ, ಇವನಿಗೆ ಕೊಡುವುದಿಲ್ಲ, ಇವ ನನಗೆ ಭಿಕ್ಷೆ ಕೊಡ್ತಾನೆ, ಇವನಿಗೆ ಭಿಕ್ಷೆ ಕೊಡುವುದಿಲ್ಲ, ಇದೆಲ್ಲ ಯೋಚನೆ ಕೊಡ್ತಾನೆ. ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾನೆ. ಅಂದ್ರೆ ಇದರ ಅರ್ಥ ಎಂತಂದ್ರೆ, ಡಿಪೆಂಡಿಂಗ್ ಆನ್ ಮೆನಿ ಪೀಪಲ್ ವಿ ಕಾಂಟ್ ಡಿಪೆಂಡ್ ಆನ್ ಕೃಷ್ಣ. ತುಂಬಾ ಜನರ ಮೇಲೆ ಡಿಪೆಂಡ್ ಆಗಿ ಕೃಷ್ಣನ ಮೇಲೆ ಡಿಪೆಂಡ್ ಆಗಲಿಕ್ಕೆ ಆಗುದಿಲ್ಲ. ಇದು ವಿಚಾರ ಬಂತು.
ಇಫ್ ಐ ಡಿಪೆಂಡ್ ಆನ್ ಸಂಬಡಿ ಎಲ್ಸ್, ಹೌ ಕ್ಯಾನ್ ಐ ಡಿಪೆಂಡ್ ಆನ್ ಕೃಷ್ಣ? ಇದು ವಿಚಾರ ಬಂತು. ಸೆಕೆಂಡ್, ಇನ್ನು ಎಂತ ಹೇಳುವಂಥದ್ದು, ರಿಯಲೈಸೇಷನ್. ಅದು ಭಕ್ತಿ ಮಾಡ್ತಾ ಮಾಡ್ತಾ ನಮ್ಗೆ ರಿಯಲೈಸೇಷನ್ ಬರ್ತದೆ, ಭಗವಂತ ನಮ್ಗೆ ಕೊಡ್ತಾನೆ. ಹಾಗೆ ಅವೆಂತ ಹೇಳಿದ, ಎಸ್, ಈ ಭಿಕ್ಷೆ ಬೇಡದು ಅಲ್ಲಿಗೆ ಹೋಗಿ, ಸೊ ಹೆಲ್ಪ್ ವಿತ್ ಡೊನೇಷನ್ ಅಂತ ಅವರಿಗೆ ಇದು ಬಂತು. ಈ ಜನರಿಂದ ಬರುವಂತ ಈ ಭಿಕ್ಷೆ ಬೇಡವೇ ಬೇಡ. ಈಗ ಮತ್ತೆ ಎಂತ ಮಾಡಿದಂದ್ರೆ ಬೂತಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಎಂತಾದ್ರು ಉಳ್ದದ್ದೆಲ್ಲ ಸಿಗ್ತದೆ ಬೂತಲ್ಲಿ, ಅಂದ್ರೆ ಈ ಸುಟ್ಟು ಹೋದ ರೈಸ್, ಅದನ್ನು ಯಾರು ತಿನ್ನುವುದಿಲ್ಲ, ಅದು ಇರ್ತದೆ ಅಲ್ಲಿ. ಮತ್ತೆ ಅಲ್ಲಿ ಓಲ್ಡ್ ಫುಡ್ ಎಲ್ಲ ಕೊಡ್ತಾರೆ ಬೂತಲ್ಲಿ. ಈಗ ಚೈತನ್ಯ ಮಹಾಪ್ರಭುನಲ್ಲಿ ಕೇಳ್ತಾ ಇದ್ದಾರೆ ಸ್ವರೂಪದಾನಂದರ ಹತ್ರ, ಅಂದ್ರೆ ರಿಫೈನ್ಮೆಂಟ್, ರಘುನಾಥ್ ದಾಸ್ ಗೋಸ್ವಾಮಿ ರಿಫೈನ್ಮೆಂಟ್ ಎಲ್ಲ ಕೇಳ್ತಾ ಇದ್ದಾರೆ. ಮತ್ತೆ ಚೈತನ್ಯ ಮಹಾಪ್ರಭು ವಾಸ್ ಅಪ್ರಿಶಿಯೇಟಿಂಗ್ ಅಂಡ್ ಹಿ ವಾಸ್ ಕಂಗ್ರಾಚುಲೇಟಿಂಗ್, ಅವರನ್ನು ಅಪ್ರಿಶಿಯೇಟ್ ಮಾಡ್ತಾ ಇದ್ರು, ಹೊಗಳ್ತಾ ಇದ್ರು, ಈ ರೀತಿ ಮಾಡ್ತಾ ಇದ್ರು. ಈಗ ವಾಪಸ್ ರಿಯಲೈಸೇಷನ್ ಬಂತು ಯಾರಿಗೆ? ರಘುನಾಥ್ ದಾಸ್ ಗೋಸ್ವಾಮಿಗೆ. ಅಂದ್ರೆ ಈ ಭೂತಲ್ಲಿ ಮಿಕ್ಕಿದೆಲ್ಲ ಅಲ್ಲಿ ಇರ್ತದೆ, ಉಳಿದದೆಲ್ಲ. ಆದ್ರೆ ಒಂದು ಪ್ರಾಬ್ಲಮ್ ಅಂತಂದ್ರೆ ಡೈಲಿ ಹೋಗ್ಬೇಕು, ಡೈಲಿ ಹೋದ್ರೆ ಸಿಗ್ತದೆ. ಹಾಗಾಗಿ ಡೈಲಿ ಸಿಗುವಂತದ್ದೊಂದು ಅಶ್ಯೂರೆನ್ಸ್, ಡೈಲಿ ಸಿಗ್ತದೆ ಮಾರ ಅಶ್ಯೂರೆನ್ಸ್. ಹಾಗಾಗಿ ಎಂತ ಮಾಡಿದ, ಅದನ್ನು ಕೂಡ ತ್ಯಜಿಸಿದ. ಮತ್ತೆಂತ ಮಾಡಿದ, ಮಿಕ್ಕಿ ಉಳಿದದನ್ನು ಬಿಸಾಡ್ತಾರೆ, ಅದು ಕೂಡ ಸ್ಟಾಪ್ ಮಾಡಿದ ಅಲ್ಲಿ ಹೋಗುವಂಥದ್ದು ಬೂತಿಗೆ. ಮತ್ತೆ ಮಿಕ್ಕಿ ಉಳಿದದನ್ನು ಬಿಸಾಡ್ತಾರೆ, ಅದು ಎಂತ ಮಾಡ್ತದೆ, ಈ ಹಸುಗಳು ತಿಂತದೆ. ಈ ಸಾಫ್ಟ್ ಪೋರ್ಷನ್ ಎಲ್ಲ ತಿಂತದೆ, ಹಾರ್ಡ್ ಪೋರ್ಷನ್ ಅಲ್ಲಿ ಉಳಿತದೆ. ಏಕೆಂದ್ರೆ ಹಸುಗಳಿಗೆ ಕೂಡ ಅದು ಹಾರ್ಡ್ ಪೋರ್ಷನ್ ತಿನ್ಲಿಕ್ಕೆ ಆಗೋದು, ಸಾಫ್ಟ್ ತಿಂತದೆ. ಮತ್ತೆ ಅವು ಅದನ್ನು ಮಡಿಕೆಯಲ್ಲಿ ಹಾಕ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಎಂತ ಹೇಳೋದು, ಉಪ್ಪು ಹಾಕಿ ಅದನ್ನು ತೊಳೆದು ಅದನ್ನು ತೆಗೆದುತ್ತಾ ಇದ್ದಾರೆ. ನೋಡಿ, ಇದನ್ನೆಲ್ಲ ನಾವು ಮಾಡ್ಲಿಕ್ಕಿಲ್ಲ. ರಘುನಾಥ್ ದಾಸ್ ಗೋಸ್ವಾಮಿ ತುಂಬಾ, ನಾವು ಕೂಡ ಈ ರೀತಿ ಮಾಡುವುದಲ್ಲ. ಅದು ನಮ್ಗೆ ಗೊತ್ತಾಗ್ಬೇಕು, ಎಂತ ಇದೆಂತ, ಯಾವುದು ವೈರಾಗ್ಯ ಅಂತಂದು ಗೊತ್ತಾಗ್ಬೇಕು. ಓಕೆ, ಈಗ ಚೈತನ್ಯ ಮಹಾಪ್ರಭು ಪರ್ಸನಲಿ ಹೋಗ್ತಾರೆ ಅಲ್ಲಿಗೆ ನೋಡ್ಲಿಕ್ಕೆ. ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ನೀನು ವಾಟ್ ಈಸ್ ದ ನೆಕ್ಟರ್ ವಾಟ್ ಯು ಆರ್ ಈಟಿಂಗ್, ನೀನು ಯಾವುದೋ ಅಮೃತ ತಿಂತ ಇದೆ, ಅದು ಎಂತ, ನನಗೆ ಕೂಡ ಅದು ಬೇಕು, ನನಗೆ ಕೂಡ ಅದು ಬೇಕು. ಹಾಗೆ ಇದು ಕೂಡ ಎಕ್ಸಾಂಪಲ್, ಇನ್ಕ್ರೀಸಿಂಗ್ ಚಾಲೆಂಜಸ್. ಈಗ ಹುಲಿದೆ ಹೇಳಿದೆ, ಇಲ್ಲಿ ಕೂಡ ರಘುನಾಥ್ ದಾಸ್ ಗೋಸ್ವಾಮಿ ಕೂಡ ಹಾಗೆ ರಘುನಾಥ್ ದಾಸ್ ಗೋಸ್ವಾಮಿ ವಾಲಂಟರಿಲಿ ಆಕ್ಸೆಪ್ಟೆಡ್ ಇದನ್ನು. ಮತ್ತೆ ಚೈತನ್ಯ ಮಹಾಪ್ರಭು ಅದನ್ನು ಅಪ್ರಿಶಿಯೇಟ್ ಮಾಡಿದ್ರು. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಹರಿದಾಸ್ ಠಾಕೂರ್ ಕೂಡ 3 ಲಕ್ಷ ಜಪ ಮಾಡ್ತಾ ಇದ್ರು. ಆದ್ರೆ ಕೆಲವೊಮ್ಮೆ ಅಂತಂದ್ರೆ ದೊಡ್ಡ ಸ್ಟ್ರೆಚ್ ತಗೊಳ್ತಾ ಇದ್ರು, ಕಾಂಟಿನ್ಯೂಸ್ ಚಾಂಟಿಂಗ್ ವಿದೌಟ್ ಡಿವಿಯೇಷನ್. ಹಾಗಾಗಿ ಇದೆಲ್ಲ ಯಾಕೆ ಮಾಡೋದು ಅಂದ್ರೆ, ವೈಷ್ಣವದೆಲ್ಲ ಇದು ಸೆಲ್ಫ್ ಪ್ಯೂರಿಫಿಕೇಶನ್ಗೆ, ಮತ್ತೆ ಈ ಭಕ್ತಿ ಇಂಟೆನ್ಸಿಫೈಡ್ ಡಿವೋಷನ್ ಸರ್ವಿಸ್, ಅಂದ್ರೆ ಜಾಸ್ತಿ ಕೃಷ್ಣನ ಮೇಲೆ ಜಾಸ್ತಿ ಭಕ್ತಿ ಬರ್ಲಿಕ್ಕೆ ಈ ರೀತಿ ಮಾಡುವಂಥದ್ದು. ಓಕೆ, ಹಾಗೆ ನಾವು ಕೂಡ ಹಾಗೆ ನಮ್ಮ ಮೈಂಡ್ ಮತ್ತು ಸೆನ್ಸಸ್ ಕಂಟ್ರೋಲ್ ಇರಬೇಕು. ಗುರುದ ಇನ್ಸ್ಟ್ರಕ್ಷನ್ ಎಂತ ಉಂಟು ಅದನ್ನು ನಾವು ಮಾಡ್ಬೇಕು. ಯಾಕೆಂದ್ರೆ ಇಟ್ ಈಸ್ ಫಾರ್ ಅವರ್ ಪ್ಯೂರಿಫಿಕೇಶನ್, ನಾವು ಇದನ್ನು ಪ್ಯೂರಿಫೈ ಆಗ್ತೇವೆ.
ಓಕೆ, ಈಗ ನಾವು ನೆಕ್ಸ್ಟ್ಗೆ ಈಗ ಬ್ರಹ್ಮಚರ್ಯ ಆಯ್ತು, ಈಗ ಹುಡುಗಿದು ಇದನ್ನೇ ಅದಕ್ಕೆ ನಾನು ಕನೆಕ್ಟ್ ಮಾಡ್ತೇನೆ. ಈ ಗೃಹಸ್ಥಾಶ್ರಮಕ್ಕೆ ಹೋಗುವ ಹುಡುಗಿ ಹೇಗಿರ್ಬೇಕು? ಫಸ್ಟಿಗೆ ಅವಳು ಶಿ ಶುಡ್ ಬಿ ಪ್ರಾಪರ್ಲಿ ಟ್ರೈನ್ ಬೈ ಅವರ್ ಮದರ್. ಸಣ್ಣದಿರುವಾಗ ಹೇಗೆ ಗುರುಕುಲದಲ್ಲಿ ಈ ಬ್ರಹ್ಮಚಾರ್ಯ ಟ್ರೈನಿಂಗ್ ಮಾಡ್ತಾನೆ ಗುರು, ಅದೇ ರೀತಿ ಅವಳು ಕೂಡ ಟ್ರೈನ್ ಆಗಿರ್ಬೇಕಂತ. ಎಂತ? ಬೆಳಿಗ್ಗೆ ಬೇಗ ಹೇಳುವಂಥದ್ದು, ಮತ್ತೆ ಪೂಜಾ ರೂಮನ್ನು ಕ್ಲೀನ್ ಮಾಡುವಂಥದ್ದು, ಮತ್ತೆ ದೇವರಿಗೆ ಅಡ್ಡ ಬೀಳುವಂಥದ್ದು, ಮತ್ತೆ ರಂಗೋಲಿ ಹಾಕುವಂಥದ್ದು, ಮತ್ತೆ ಹೇಗೆ ಕುಕಿಂಗ್ ಮಾಡುವಂಥದ್ದು, ಇದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಹೇಗೆ ಕ್ಲೀನ್ ಮಾಡುವಂಥದ್ದು. ಮತ್ತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಎಂತ ಅಂದ್ರೆ, ಹುಡುಗಿಗೆ ಎಂತ ಗೊತ್ತಿರ್ಬೇಕಂದ್ರೆ, ತಾಯಿಯಿಂದ ಎಂತ ಕಲಿಬೇಕಂದ್ರೆ ಅವಳು ಹೌ ಟು ಕೇರ್ ಫಾರ್ ಪೀಪಲ್. ಇದು ತುಂಬಾ ಇಂಪಾರ್ಟೆಂಟ್. ಗಂಡನನ್ನು ಹೇಗೆ ಕೇರ್ ಮಾಡುವಂಥದ್ದು, ಮಕ್ಕಳನ್ನು ಹೇಗೆ ಕೇರ್ ಮಾಡುವಂಥದ್ದು, ಈ ಮಾವ ಮತ್ತೆ ಅತ್ತೆ ಅವರನ್ನು ಹೇಗೆ ನಾವು ರೆಸ್ಪೆಕ್ಟ್ಫುಲ್ಲಿ ಡೀಲ್ ಮಾಡುವಂಥದ್ದು, ಮತ್ತೆ ತುಂಬಾ ಹುಡುಗಿ ಸಬ್ಮಿಸಿವ್ ಆಗಿರ್ಬೇಕಂತೆ, ತುಂಬಾ ಕೋಆಪರೇಟಿವ್ ಮೆಂಟಾಲಿಟಿ ಇರ್ಬೇಕಂತೆ, ಅಡ್ಜಸ್ಟಿಂಗ್ ಎಬಿಲಿಟಿ ಇರ್ಬೇಕಂತೆ, ಪೇಷನ್ಸ್ ಇರ್ಬೇಕಂತೆ, ಟಾಲರೆನ್ಸ್ ಇರ್ಬೇಕಂತೆ, ಮತ್ತೆ ಲವಿಂಗ್ ನೇಚರ್, ಕೇರಿಂಗ್ ನೇಚರ್, ಮತ್ತೆ ಯಾವಾಗಲೂ ಚಿಯರ್ಫುಲ್, ಎಲ್ಲ ಸಿಚುವೇಶನ್ ಚಿಯರ್ಫುಲ್ ಇರ್ಬೇಕಂತೆ, ಮತ್ತೆ ಎಲ್ಲ ಮೀನಿಯಲ್ ಸರ್ವಿಸ್ ಮಾಡ್ಬೇಕಂತೆ. ಅಂದ್ರೆ ಇನ್ನೊಂದು ವಿಚಾರ ಇಲ್ಲ ಅದಕ್ಕೆ, ವಿದೌಟ್ ಸೆಕೆಂಡ್ ಥಾಟ್ ಮಾಡ್ಬೇಕಂತ. ಈಗ ಎಕ್ಸಾಂಪಲ್, ಈಗ ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ, 4 ಗೆಸ್ಟ್ ಬಂದಿದ್ದಾರೆ. ಆಗ ಅವ್ರದ್ದು ಊಟ ಆಯ್ತು, ಅಲ್ಲಿ ಊಟದ ಮೇಲೆ ದಾಲೆಲ್ಲ ಬಿದ್ದಿರ್ತದೆ, ರೈಸ್ ಎಲ್ಲ. ಇಮಿಡಿಯೇಟ್ ಆಗಿ ಅಲ್ಲಿ ಕ್ಲೀನ್ ಮಾಡ್ಬೇಕಂತೆ, ಇಮಿಡಿಯೇಟ್. ಈಗ ಟ್ರೈನ್ ಆಗಿರೋದು ಎಂತ ಆಗ್ತದೆ, ಈಗ ಏನು ಮಾಡ್ತಾರೆ, ಯಾರಾದ್ರು ಸೇವಕರಿದ್ದಾರೆ, ಇಲ್ಲ, ಟ್ರೈನ್ಡ್ ಹುಡುಗಿ ಅಂದ್ರೆ ಇಮಿಡಿಯೇಟ್ ಕ್ಲೀನ್ ಮಾಡುವಂಥದ್ದು. ಹಾಗೆ ಈ ರೀತಿ ಇರ್ಬೇಕು. ಹಾಗೆ ಇಲ್ಲಿ ಮತ್ತೆ ಎಕ್ಸ್ಪರ್ಟ್ ಇರ್ಬೇಕಂತೆ ಕುಕಿಂಗ್ ಅಲ್ಲಿ. ದ್ರೌಪದಿ ಶಿ ಶುಡ್ ಬಿ ಎಕ್ಸ್ಪರ್ಟ್. ಹಿಂದಿನ ಕಾಲದಲ್ಲಿ ಹೇಗಂದ್ರೆ, ಈಗ ಸಡನ್ ಒಂದು 50 ಗೆಸ್ಟ್ ಬರ್ತಾರೆ, ಇಮಿಡಿಯೇಟ್ 50 ಗೆಸ್ಟಿಗೆ ಊಟ ಮಾಡ್ಲಿಕ್ಕೆ ಅವಳು 1 ಗಂಟೆಯಲ್ಲಿ ತಯಾರು ಮಾಡಬೇಕು, 1 ಗಂಟೆ. ಹಾಗೆ ದ್ರೌಪದಿ ಹೇಳುವಂಥದ್ದು, ವಿಮೆನ್ ಈಸ್ ಒನ್ ಹೂ ಬ್ರಿಂಗ್ಸ್ ಹ್ಯಾಪಿನೆಸ್ ಟು ಆಲ್ ದಿ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಎಲ್ಲ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ಗೆ ಹ್ಯಾಪಿನೆಸ್ ತರುವಂಥದ್ದು ವಿಮೆನ್. ಹೇಗೆಂದ್ರೆ, ಈ ಲಕ್ಷ್ಮಿ ಹೇಗೆ ಈ ಐಶ್ವರ್ಯವನ್ನು ಕೊಡ್ತಾಳೆ, ಪ್ರಾಸ್ಪೆರಿಟಿ, ಅದೇ ರೀತಿ ಈ ಹೆಂಗಸು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೆ ಕೊಡುವುದು. ಹಾಗಾಗಿ ಇಂಥ ಹುಡುಗಿ ಮತ್ತೆ ಈ ಟ್ರೈನ್ ಆದ ಹುಡುಗ, ಆಗ ಒಳ್ಳೆ ಗೃಹಸ್ಥ ಜೀವನ ನಡೆಯುತ್ತದೆ. ಇದು ಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗೆ ಇದು ಪ್ರಾಪರ್. ಎಸ್, ಹರೇ ಕೃಷ್ಣ. ಅದು ಪ್ರಶ್ನೆ ಉಂಟಾ? ಓಕೆ, ಪ್ರಶ್ನೆ ನಾವು ಮುಕ್ತಾಯ ಮಾಡುವ. ವಂಚಕಲ್ಪತರು ವಿಶ್ವ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर जय. हरे कृष्ण. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. 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 ಹರೇ ಕೃಷ್ಣ ಪ್ರಭು, ದಂಡಾತ್ ಪ್ರಣಾಮ ಪ್ರಭು. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ.